ಶ್ರಾವಣ ಮಾಸ ಎಂದರೆ ಹಬ್ಬಗಳ ಮಾಸ. ಹೆಣ್ಣು ಮಕ್ಕಳಿಗಂತೂ ಪ್ರಿಯವಾದಂಥ ಮಾಸ. ಪ್ರತಿಯೊಂದು ಹಬ್ಬದಲ್ಲೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸಡಗರ ಸಂಭ್ರಮದಿಂದ ಖುಷಿ ಪಡ್ತಾರೆ. ಈ ಎಲ್ಲಾ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಎಲ್ಲರಿಗೂ ಬಹಳ ಪ್ರಿಯವಾದದ್ದು. ಪ್ರತಿ ವರ್ಷ ಪೌರ್ಣಮಿಯ ಸಮೀಪದ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುವ ಈ ವರಮಹಾಲಕ್ಷ್ಮಿ ವ್ರತವನ್ನ ಎಲ್ಲ ಮುತ್ತೈದೆಯರು ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾರೆ. ಹಾಗಾದ್ರೆ ಮುಂಬಯಿಯ ಮಲಾಡ್ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಲಾಗಿತ್ತು, ಅಲ್ಲಿಯ ಸಂಭ್ರಮ ಹೇಗಿತ್ತು, ಅಲ್ಲಿ ಆಚರಣೆ ಯಾವ ರೀತಿಯಾಗಿ ನಡೆಯಿತು ಎಂದು ಹೇಳ್ತದೆ, ನೋಡ್ಕೊಂಡ್ಬನ್ನಿ.
ರಮೇಶ್ ವಾಗ್ಲೆ ಡೊಂಬಿವಲಿಯವರ ಪೌರೋಹಿತ್ವದಲ್ಲಿ ಜೋಗೇಶ್ವರಿ ಶನಿ ಮಂದಿರದ ಪ್ರಧಾನ ಅರ್ಚಕರಾಗಿರುವ ವೈಕುಂಠ ಭಟ್, ವಿನಯ್ ಚಂದ್ರ ಭಟ್ ವಿರಾರ್, ವಸಂತ್ ಭಟ್ ಮಲಾಡ್ ಪೂಜಾ ವಿಧಿಯನ್ನ ನೆರವೇರಿಸಿದ್ರು. ಮಹಿಳೆಯರಿಂದ ಭಜನೆ, ಪುರುಷರು, ಮಹಿಳೆಯರು ಮತ್ತು ಯುವ ವಿಭಾಗದ ಸದಸ್ಯರಿಂದ ಕುಣಿತ ಭಜನೆ ನಡೆಯಿತು. ಸ್ಥಳೀಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಅಧ್ಯಕ್ಷರಾದ ನ್ಯಾಯವಾದಿ ಜಗನ್ನಾಥ ಶೆಟ್ಟಿ ಮತ್ತು ಅತಿಥಿ ಬಾಂಬೆ ಬಂಡ್ಸ್ನ ಉಪಾಧ್ಯಕ್ಷರಾದ ಸಿಎ ಸುರೇಂದ್ರ ಶೆಟ್ಟಿ, ಉದ್ಯಮಿ ಚಂದ್ರಶೇಖರ್ ಶೆಟ್ಟಿ, ಮಲಾಡ್ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಅಧ್ಯಕ್ಷರಾದ ಕುಮಾರ್ ಗೌಡ, ಬಿಲ್ಲವರ ಅಸೋಸಿಯೇಷನ್ ಮಲಾಡ್ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸಂತೋಷ್ ಕೆ ಪೂಜಾರಿ, ಹರೀಶ್ ಶೆಟ್ಟಿ ಪೆರಾರ ಅಭಿನಂದಿಸಿದ್ರು. ಇದೇ ವೇಳೆ ಪೂಜೆಗೆ ಸಹಕಾರ ನೀಡಿದ ದಾನಿಗಳನ್ನ ಗೌರವಿಸುವ ಮೂಲಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಅರ್ಥಪೂರ್ಣವಾಗಿ ಮೂಡಿಬಂತು.
Yeah.
Thank you.
ತೋಳು 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 ರಂಗ ತೋಳನ್ನಾಡೆ ತೋಳವಣ್ಣದ ಬಾಲಕೃಷ್ಣನ ತೋಳನ್ನಾಡೆ ಗುರೆಯ ಗುರೆಲ್ಲ ಮಗಳಿನೆತ್ತ ತೋಳನ್ನಾಡೆ ಗಲಿಲು ಗಲಿಲೆಂಬ ಗೆದ್ದಲಿನಲು ತೋಳನ್ನಾಡೆ ನೀಲವಣ್ಣದ ಬಾಲಕೃಷ್ಣನ ತೋಳನ್ನಾಡೆ ಗೆಲುವಿಗೆ ನಿಲುಕದ ವರ್ಣ ತಂದೆಟ್ಟ ತೋಳನ್ನಾಡೆ ಗೆಲುವ ಮಕ್ಕಳ ಮುದ್ದು ಮಾಣಿಕ್ಯ ತೋಳನ್ನಾಡೆ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೆ ನೀಲವಣ್ಣದ ಬಾಲಕೃಷ್ಣನ ತೋಳನ್ನಾಡೆ ಮೂಗಲು ಎಂಬ ಬಳಸುವನೆಯೇತ್ತ ತೋಳನ್ನಾಡೆ ಮಾತೆಯ ಪಿತಾನು ಗಣನ ಮಳೆಯಿಂದ ತೋಳನ್ನಾಡೆ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೆ ನೀಲವಣ್ಣದ ಬಾಲಕೃಷ್ಣನ ತೋಳನ್ನಾಡೆ ಗಂಡ ಎಡೆತ ಬಿಟ್ಟೆಯ ಮೆಲುವ ತೋಳನ್ನಾಡೆ ಕಟ್ಟಿದ ಕಣೆಯ ಕರನೆನ್ನಯಲ ತೋಳನ್ನಾಡೆ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೆ ನೀಲವರ್ಣ ಬಾಲವರ್ಣ ತೋಳನ್ನಾಡೆ ವತ್ಸಲಾಲ ಒಂದೆಂದು ಕಾಡಿದ ತೋಳನ್ನಾಡೆ ಒಟ್ಟಡೊಳೆಸಿಗೆ ನಗುವ ಕದಾತನ ತೋಳನ್ನಾಡೆ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೆ ನೀಲವರ್ಣದ ಬಾಲಕೃಷ್ಣನ ತೋಳನ್ನಾಡೆ ಸಜ್ಜನ ಗಂಧಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೆ ಅರ್ಜುನ ರಥಕ್ಕೆ ಸತ್ಯ ಮಾಡಿದ ತೋಳನ್ನಾಡೆ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೆ ನೀಲವರ್ಣದ ಬಾಲಕೃಷ್ಣನ ತೋಳನ್ನಾಡೆ ನಗಲಿತ ಹಿರಣ್ಯನ ಗದುರಿತ ಬಗೆದ ತೋಳನ್ನಾಡೆ ಸುವರಿತ ಗಲ್ಲಗನ ಕಾದ ತೋಳನ್ನಾಡೆ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೆ ನೀಲವರ್ಣನ ಬಾಲಕೃಷ್ಣನ ತೋಳನ್ನಾಡೆ ವಿಪರೀತ ಗಿರಿಸಿದ
Come
ಶಿವಮಂಗಳಂ ಚಲಿಸುವ ಜಲದಲ್ಲಿ ಮಾಸನಿಯೇ ಜಯ ಚಲಿಸುವ ಜಲದಲ್ಲಿ ಮಾಸನಿಯೇ ಜಯ ಹಿರಿಯ ಬೆನ್ನಲ್ಲಿ ಕೊಟ್ಟ ಕೂರ್ಮನಿಗೆ ಜಯ ಹಿರಿಯ ಬೆನ್ನಲ್ಲಿ ಕೊಟ್ಟ ಕೂರ್ಮನಿಗೆ ಜಯ ಧರೆಯನು ತರಿಸಿದ ವರವತಾರಕ್ಕೆ ಧರೆಯನು ತರಿಸಿದ ವರವತಾರಕ್ಕೆ ಕರಣ ಕಾಲಸಿ ನರಸಿಂಹನೇ ಜಯ ಮಂಗಳ ಜಯ ಮಂಗಳ ಶುಭಮಂಗಳ ಭೂಮಿಯ ದಾನವ ಬೇಡಲೇ ಜಯ ಭೂಮಿಯ ದಾನವ ಬೇಡಲೇ ಜಯ ಆಮಾನತೆಯನ ಎಗೆದವಗೆ ಜಯ ಆಮಾನತೆಯನ ಎಗೆದವಗೆ ಜಯ ರಾಮಚಂದ್ರ ದಶರಥ ಸುತನಿಗೆ ರಾಮಚಂದ್ರ ದಶರಥ ಸುತನಿಗೆ ಸತ್ಯಭಾಮೆ ಗೋಪಾಲ ಕೃಷ್ಣಗೆ ಮಂಗಳ ಜಯ ಮಂಗಳ ನಿತ್ಯ ಮಂಗಳ ಜಯ सीता कंद सुना जय राम पार्वती पते हर महादेव श्रीमद् रमण गोविंदा ಕರೆ ಮಾತಿರುವ ಅವರು नेक्स्ट स्टैंडर्ड विक्रम पाटकर, स्मृति पाटकर, विक्रम पाटकर, स्मृति वाके, अर्चना गणेश प्रभु, करीना सापलिया, युक्ता
ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಮಲಾಡ್ ಪೂರ್ವ ಇದರ 12ನೇ ವರ್ಷದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆಯು ಈ ಬಾರಿ ಸರಳವಾಗಿ ಆಚರಣೆ ಮಾಡಲಾಗಿದ್ದು, ಇದೇ ವೇಳೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹಾಗೆ ದಾನಿಗಳನ್ನ ಸನ್ಮಾನಿಸಲಾಯಿತು. ಇನ್ನು ಮಲಾಡ್ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಅಧ್ಯಕ್ಷರಾದ ನ್ಯಾಯಮೂರ್ತಿ ಜಗನ್ನಾಥ ಶೆಟ್ಟಿ ಕಾರ್ಯಕ್ರಮದ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಅವರು ಏನ್ ಹೇಳಿದ್ರು ತೋರಿಸ್ತೇವೆ, ನೋಡ್ಕೊಂಡ್ ಬನ್ನಿ. ಭಕ್ತಿದ ಮೌಖ್ಯದ ಸುಸ್ವಾಗತ. ಇಲ್ಲಿರದಿರುವಂತಹ ಎಲ್ಲ ಸದ್ಭಕ್ತರಿಗೆ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಭಕ್ತಿಪೂರ್ವಕ ಸುಸ್ವಾಗತ. 12ನೇ ವರ್ಷದ ಈ ಒಂದು ಸಂಭ್ರಮದ ವರಮಹಾಲಕ್ಷ್ಮಿ ಪೂಜೆ ತಮ್ಮ ಮುಂದೆ ಈಗ ನಡೆಯಲಿದೆ. 12ನೇ ವರ್ಷದ ಈ ಒಂದು ಉತ್ಸವ ನಡಪರೆ ಉಂಡಿದೆ. ಸುಮಾರು 1.5 ಗಂಟೆ ಈ ಪೂಜೆ ನಡಪರೆ ಉಂಡು. ಭಕ್ತರು ಮಾತಿರಲ್ಲ ಶಾಂತ ರೀತಿಯಲ್ಲಿ ತಿಳಿ ಈ ಪೂಜೆ ಪಾಲ್ಪಡೆಯೋಡು. ಕರಿನ ವರ್ಷ ಕೊರೋನಾ ನಮಕ್ಕೆ ಮಲ್ಲ ಒಂಜಿ ಸಂಕಟನ ಕಲ್ತಿದೆ. ಅಂಚಾದ ಕರಿನ ವರ್ಷ ಒಂದು ಎಲ್ಲಿಯ ಮಟ್ಟದ ಪೂಜೆ ಎಂಕಲು ನಡಪಾದ. ಇನ್ನೇ 14ನೇ ವರ್ಷದ ಸಂಭ್ರಮಗೆ ಮತ್ತು ಜನ ದಾನಿಗಳು ಎಂಟ್ಲಿಗೆ ಸಹಕಾರ ಕೊರ್ನೆಟ್ಟು ಈ ಪೂಜೆ ಬಾರಿ ವಿಜೃಂಭಣೆ ನಡಪರ ಸಾಧ್ಯ ಅಂಡು. ಇಂಕೆಲ್ಲ ಅಧ್ಯಕ್ಷರು ಈ ಪರಿಸರದೊಂದು ಮಲ್ಲ ಅವರಿ ಎಟ್ಟೆ ಸಮಾಜ ಸೇವಕ್ಕೆ ಆದಿ ಮಾತ ರೀತಿಯುಳ್ಳ ಜನಕ್ಕೇನು ಪದವಿ ಪೋಪಿನ ಚಿತ್ತಿನೆಲ್ಲ ಹಿರಿಯರಾಯ ಚಿತ್ತಿನ ಅಡ್ವೊಕೇಟ್ ಜಗನ್ನಾಥ್ ಶೆಟ್ಟನ ಅಧ್ಯಕ್ಷತೆ ಈ ಒಂದು ಪೂಜೆ ನಡೆದೊಂದುಂಡು. ಇನಿ ಈ ಒಂದು ಪೂಜೆ ಸಂಭ್ರಮಣ ನಡ್ಕೊಡಂಡ ಇಟ್ಲಿ ಮಾತರಿಲ್ಲ ಅನ್ನದಾನ ಕೊಡ್ತಿನಾರು. ಬಾಂಬೆ ಬಂಡ್ಸ್ ಅಸೋಸಿಯೇಷನ್ದ ಉಪಾಧ್ಯಕ್ಷರಾಯ ಅರ್ನ ಪರಿವಾರ ಸೇರಿದ್ದಾರೆ. ಅಟ್ಲೇನು ಬಾರಿ ಮೋಕೆಡೆ ಅಭಿಮಾನದ ಗೌರವಡೆಗಳು ಸ್ವಾಗತ ಮಲ್ಪ ಅಂಚೇರಿ ಮುಲ್ಪದ ಹೋಟೆಲ್ ಉದ್ಯಮಿ ನಕಲು ಚಂದ್ರಶೇಖರ್ ಶೆಟ್ರೆ ಬಕ್ಕ ಬೇತೆ ಶಶಿಧರ್ ಶೆಟ್ರೆ ಇಂಚ ಬೇತೆ ಬೇತೆ ದಾನಿ ನಕಲು ಸಹಕಾರ ಮಲ್ಲ ಮಾಡ್ಬಿಟ್ಟು ಕೊಡ್ತೇವೆ. ಈ ಒಂದು ವೇದಿಕೆದ ಮಿತ್ತುಪ್ಪು ಚಿತ್ತಿನ ಭವ್ಯ ವೇದಿಕೆ ಪೂತ ಮಂಟಪನ ವೆಂಕಲ್ಲನೆ ಆಯ್ನ ಚಿತ್ತಿನ ಕುಮಾರೇಶ್ ಆಚಾರ್ಯ ಭಕ್ತಿಗೆ ಅರ್ಪಣೆ ಮಾಡ್ಕೊಂಡೇರಿ. ಬಕ್ಕ ಇಬ್ಬರು ಈ ಪೂಜೆ ಒಂದು ಬಾರಿ ಪೂರ್ಣರು ನಡ್ಕೊಂಡು ನಡಪರ ಮುಲ್ಪದ ಮಸ್ತು ಜನ ಸಹಕಾರ ಕೊಡ್ತೀರಿ. ಅಟ್ಲೆ ಮಾತೆ ಈ ಕೊಡ್ತು ನೆನಪಂತಂದು ಇತ್ತೆ 10ನೇ ಪಾಸ್ ಬಟ್ 14ನೇ ಕ್ಲಾಸ್ ಪಾಸ್ ಆಗ್ತೀನಿ ಮಾತ ಜೋಕ್ಲು
ಈ ಒಂದು ಪುಣ್ಯ ಕಾರ್ಯಕ್ಕೆ ಶ್ರೀ ಸುರೇಂದ್ರ ಶೆಟ್ಟರೆ ಪಕ್ಕ ಅವರ ಧರ್ಮ ಪತ್ನಿ ಅನ್ನದಾನದ ಸಹಕಾರ ಕೊಡ್ತೀರಿ ಯಾಕೆಲ್ಲ ಸಹಕಾರ ನಿರಂತರ ಈ ಸಂಸ್ಥೆಯಲ್ಲಿ ತುಪ್ಪಡ ಪನ್ನೊಂದು ಶ್ರೀ ವರಮಹಾಲಕ್ಷ್ಮಿ ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳಲ್ಲ ನಮಗೆ ಆಡಳಿತದಾರ ಹರೀಶ್ ಶೆಟ್ರೆ ಆದರೆ ಸರ್ವತಾ ಸಾಧಿಗೆ ಶರಣ್ಯೆ ದಿರೋಮಿಗೆ ಗೌರಿ ನಾರಾಯಣಿ ನಮೋಸ್ತುತೆ ಅಪ್ಪ ವರಮಹಾಲಕ್ಷ್ಮಿ ಪೂರ ಸದ್ಭಕ್ತರಿಗೆ ಎಡ್ಡ ಐರಾರೋಗ್ಯ ಕೊರಡು ಅಗಲ್ನ ಇಚ್ಛೆನು ಪೂರ 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 ಮಾಡಿ ಪಂಡು ಎನ್ನ ಪ್ರಾರ್ಥನೆ ಈ ವರಮಹಾಲಕ್ಷ್ಮಿ ಸಮಿತಿದ ಅಧ್ಯಕ್ಷರಾಯನ ವಕೀಲರು ಜಗನ್ನಾಥ್ ಶೆಟ್ಟರು ಆರ್ಮಂಜಿ ಲೀಡರ್ಶಿಪ್ ಬಾರಿ ಒಂಜಿ ಪುರ್ಲುಡು ಒಂದು 12ನೇ ವರ್ಷ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಮತ್ತೊಂದು ಹೆಂಗಿಡೆ ಬಂದಾಗ ಬಾರಿ ಖುಷಿ ಒಂದುಂಡು ಭಕ್ತರನ್ನ ಅವಜಿ ಭಕ್ತಿ ಶ್ರದ್ಧೆ ಪ್ರೀತಿ ಅನ್ಯೋನ್ಯತೆ ತುನಗ ಬಾರಿ ಸಂತೋಷ ಉಂಡು ವರಮಹಾಲಕ್ಷ್ಮಿ ನಮಕ್ ಮಾತ ಆರೋಗ್ಯ ಕೊರದು ಕಾಪಾಡು ಇಂಜಿನ್ ನಮ್ಮ ಪ್ರೀತಿ ವಾತ್ಸಲ್ಯ ಈ ಸಂಸ್ಥೆಗೂ ಪಡ ನಗ ಪೂರ ತಿಕ್ಕಡು ಪ್ರತಿಯೊಬ್ಬರ ಆರೋಗ್ಯ ಹಿಡಿದು ಪ್ರೀತಿ ವಾತ್ಸಲ್ಯಡು ಬದುಕಿನ ಅನುಗ್ರಹವನ್ನು ಆ ದೇವಿ ಕರುಣಾವಡ ಪ್ರತಿಯೊಬ್ಬರ ಕಷ್ಟವನ್ನು ದೂರ ಮಾಡ್ಕೊಂಡು ಬಂದು ಯಾನ ದೇವಿಡ ಪ್ರಾರ್ಥನಾ ಮುಖ್ಯ ಎಂಕ ಇಡೀ ಗೌರವ ಮಾಡ್ತಾರೆ ಐಕೆ ಯಾನು ಈ ವರಮಹಾಲಕ್ಷ್ಮಿಗೆ ಸಮಿತಿಗೆ ಏನ ಅಭಾರಿ ಆದ ದೇವರಿಗೆ ನಮಕ್ ಮಾತ ಎಡ್ಡೆ ಪಡೆ ಇಂಥ ಈ ಪೂಜಾ ಕಾರ್ಯಕ್ರಮದ ಫಲಪೂರ ನಮಗೆ ತಿಕ್ಕಡೆ ಬಂದು ಕೂಡ ದೇವಿಡ ಪ್ರಾರ್ಥನೆ ಮಾಡ್ತದೆ ಎನ್ನ ಎರಡು ಪಾತ್ರ ಮುಕ್ತಾಯ ಮುಖ್ಯ ಜೈ ಮಾ ವರಮಹಾಲಕ್ಷ್ಮಿ ಪೂಜಾ ಸಮಿತಿದ ಈ 12ನೇ ವರ್ಷದ ಸಾಮೂಹಿಕ ಪೂಜೆಗೆ ನಿಖರ ಮಾದರಿಗಳ ಅಧ್ಯಕ್ಷ ಸ್ಥಾನ ನಾನು ಸ್ವಾಗತ ಮಂತ್ರಿಸಿದೆ 12 ವರ್ಷ ಬಲ್ಲವಜಿ ಭಾರಿ ಮಲ್ಲ ಪೀರಿಯಡ್ 12 ವರ್ಷ ಬಂದ್ರೆ 12 ವರ್ಷ ವನವಾಸಗಳು 12 ವರ್ಷ ಇದ್ದರೆ ಅಂಚಿನ 12 ವರ್ಷ ನಮ್ಮ ದಾಟಿದು ಹೋಗಿನ ವರ್ಷ ಕೊರೋನಾ ಇತ್ತೆಲ್ಲ ಕೊರೋನಾ ಎಫೆಕ್ಟ್ ಉಂಟು ಅಂಚದು ಪುನಃ ಹೋಗಿನ ವರ್ಷ ನಂಗೆ ಪೂಜೆಯನ್ನು ಭಾರಿ ಮಲ್ಲ ಮಟ್ಟಿ ಮಲ್ಪರ ಅವಂದ ಕಿಂಚಿದ ಮಟ್ಟಿ ಡೆಂಗು ಅಂತ ಈ ವರ್ಷ ಪೂಜೆ ಮಲ್ಪೋಡ ಬರ್ಚ ಎಂದು ಭಾರಿ ಸಂಭ್ರಮ ಉಂಟ ನಮ್ಮ ಕಾರ್ಯಕರ್ತರನ್ನ ಮಾತಿರಲ್ಲ ಆಸೆ ಅಂತೇಳಿ ಈ ವರ್ಷ ಪೂಜೆ ಮಲ್ಪೊಂದು ದೇವರನ್ನ ಅನುಗ್ರಹ ಅಂಚನೆ ನಂಗೆ ತಿಂಗಳು ಗೌರ್ಮೆಂಟ್ ಐತೆ ಇರೋ ಜನರು ಈಗ ನೆಪ್ಪಲಿ ಅಂತ ನಂಗೆ ಕೊಂಚ ಪರ್ಮಿಷನ್ ತೆಗಿದ ಹತ್ರ ಅದು ಇದು ನಮ್ಮ ಈ ಪೂಜೆ ಮತ್ತೊಂದಿಲ್ಲ ಈ ಪೂಜೆ ಮಲ್ಪರೆ ಪಂಡಿತ ಜಗನ್ನಾಥ್ ಶೆಟ್ಟರ್ ಲೀಡರ್ಶಿಪ್ ಮತ್ತು ಪ್ರತಿಯೊಂದು ಕಾರ್ಯಕರ್ತರಲ್ಲ ಈ ವರಮಹಾಲಕ್ಷ್ಮಿ ಪೂಜೆ ನಮ್ಮ 14 ವರ್ಷೋಡು ಈ ಎಂಕಲ್ ವರ್ಕ್ ಬರ್ತದೆ ಪ್ರತಿಯೊಂದು ಜೀವ ಕೊಡ್ತಿನ ಕಾರ್ಯಕರ್ತರು ನೋಡ್ತು ಇರ್ತೇವೆ ಅಂಜಾದ ಪುಣಗ ಈ ಕಾರ್ಯಕ್ರಮ ಐದು ಲಾಯಕರ 18 ಪ್ರತಿಯೊಂದು ವಸ್ತು ಐತೆ ನಮ್ಮ ಪೂಜೆ ಎದುರು
ಆ ಬಾರದಿರಾಡು, ಆ ಅರಿಯಾಡು, ಆ ಕಾಜಿಯಾಡು, ಆ ಬಜ್ಜಿರಾಡು, ಬಜ್ಜೆಯಾಡು, ಎಣ್ಣೆಯಾಡು ಪ್ರತಿಯೊಂದು ವಸ್ತುಲ ನೆಡಗುಂದಿನ ಮಾತ ಕಾರ್ಯಕರ್ತರು ಅಗಲಗಲ್ಲ ಕಿಸೆಟ್ ಪಾಡ್ದು ಕೊಡ್ತಿನ ವಸ್ತುಗಳು ನಮಗೆ ಅಂದಿನಿ ಅಂಚದು ಪುನಃ ಒಂದು ಸಾಮೂಹಿಕ ಪೂಜೆ ಬಂದ್ರೆ ಲೆಕ್ಕದಾಲ ಒಂದು ಮಾತೆಲ್ಲ ಕೂಡದು ಮಂದಿನ ಈ ಪೂಜೆ ನಮ್ಮ ಈ 12 ವರ್ಷೋಡು ಖಾಲಿ ಪೂಜೆ ಮಲ್ಪನೆ ಒಟ್ಟು ಬೇರೆ ಬೇರೆ ದಿಂಜ ಕಾರ್ಯಕ್ರಮ ಮಾಡ ಜೋಬಲಿಗೆ ನಮ್ಮ ಬುಕ್ ಕೊಡ್ತಾ, ಶಾಲೆಗೆ ನಮ್ಮ ಅಡ್ಮಿಷನ್ ಕೊಡ್ತಾ, ಕೆಲವರು ನಮ್ಮ ಅಡಾಪ್ಟ್ ಮಾಡ್ತದೆ ಅಗಲೆಲ್ಲ ನೋಡುತ್ತಿನ ನಗಲಕ್ಕೆ ವಿದ್ಯಾಭ್ಯಾಸ ಮಾಡ್ತದೆ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ಅಂತ. ಇವನ್ ಕೊರೋನಾ ಟೈಮ್ ಇಡ್ಲ ನಮ್ಮ ಇಲ್ಲಾಡು ಕೊದೊಂದು ಪುನಗಲ ಕೊರೋನಾ ಟೈಮ್ ಇಡು ಮಾತೆಲ್ಲ ಇಲ್ಲದವೇ ತೆಂಗದು ಬಂದುತ್ತೇವೆ ಪಿದಾಯಿ ಬರ ಕೋಡಿಯ ಅಂತಂದು ಫಸ್ಟ್ ಅಲೆ ಪುನಗ ಆ ಟೈಮ್ ಸಮೇತ ನಮ್ಮ ಕಾರ್ಯಕರ್ತರು ಅಗಲ್ನ ಜೀವವನ್ನು ಕೈಟು ಬತ್ತೊಂದು ಪಿದಾಯಿ ಬರ್ತದು ನಮ್ಮ ಕಾರ್ಯಕರ್ತರಿಗೂ ಏರಿಗೆ ಅಗತ್ಯ ಉಂಟು ಅಂಚೆನಗಲಿಗೂ ಒಂಜಿ ಅನ್ನದ ಕಿಟ್ಸ್ ಮಾತ ಇಲ್ಲ ಆ ಕೊರೋನಾ ಕಾಲ ಸಮೇತ ಕಂತು ಕೊಡ್ತೀನ ಒಂಜಿ ಭಾರಿ ಬಂದ ಕೆಲಸ ನಮ್ಮ ಕಾರ್ಯಕರ್ತರು ಕಲ್ಪನೆ ಅಂಚೆ ಬೇರೆ ಬೇರೆ ಕಾರ್ಯಕ್ರಮ ಇತರ ನಮ್ಮ ದಿನ ತುಂಬು ಉದೇ ಸಭಾಗೃಹಗಳು ಒಂಜಿ ನಾಯಕದ ಒಂಜಿ ಮಹಿಳಾ ಮಂಡಲದ ಒಂದು ನಾಯಕದ ಕಾರ್ಯಕ್ರಮ ಒಂಜಿ ಆಟೋಜಿ ಕೂಟ ಈ ಕಾರ್ಯಕ್ರಮ ನಮ್ಮ ಮಲ್ದ ಅವಲ ಒಂಜಿ ಭಾರಿ ನಾಯಕದ ಕಾರ್ಯಕ್ರಮ ಅಂಚೆ ವಿಧ ವಿಧದ ಕಾರ್ಯಕ್ರಮ ನಾವು ಮಲ್ತೊಂದಿಲ್ಲ. ಈ ವರಮಹಾಲಕ್ಷ್ಮಿ ಪೂಜೆದ ಒಂದೆಟ್ಟು ನಿಗಲ ಮಾತ್ರ ಸಹಕಾರ್ಯ ಇಂಚನೆ ಒಪ್ಪಡು ದುಂಬುಗಳ ನಿಗಲಿಗೆ ಇಂಚನೆ ಈ ವರಮಹಾಲಕ್ಷ್ಮಿ ದೇವಿ ನಿಗಲಿನ ಮನಸ್ಸಿಡುತ್ತಿನ ಪೂರ ಇಚ್ಛೆ ಪೂರ್ಣ ಮಲ್ಪಡು ಪೂಜೆ ಕುರುನಗ ಮನಸ್ಸಿಡು ಒಂಜಿ ಎಂಜಿನ ಒಂಜಿ ಇಚ್ಛೆ ಪೂಜೆ ಕುಲ್ಲೆ ನಿಗಲಿನ ಏನು ಮನಸ್ಸು ಉಂಡ ಅವು ಬರ್ಪಿನ ವರ್ಷ ಪೂರ್ಣ ಆಪುಡು ಇದ ಮಟ್ಟ ಆ ತೊಂದಿನ ಪೂರ ಆಸೆ ಪೂರ್ಣ ಆತುಡು ಅವು ಖಾತ್ರಿ ಉಂಡು ಅಂತ ನಿಗಲ್ಲ ಪೂರ ಖಾತ್ರಿ ಆಪುಡು ಇವರು ದಾಲ ಒಂದೇ ವಿಜಯ ಮನಸ್ಸಿದು ಒಂಜಿ 5 ಗಂಟೆ ಪೂಜೆ ನೆನಪುಂಡು ಆ ದೇವರ ಮನಸ್ಸಿಗೆ ದುರ್ಗಪ್ಪನೆ ದಾಲ ಗಡಗಡೆ ಮಲ್ಪೊಚ್ಚಿ ಇವೆಲ್ಲ ಮಾತೆಲ್ಲ ಬೈದ್ಯಗಳಿಗೆ ಮಾತೆಗಳಿಗೆ ಧನ್ಯವಾದ ಪನೊಂದುಲ್ಲೆ ಹೆಚ್ಚಿ ಪೂಜೆ ಬಂದಾಗ ನನ್ನ ಒಂಜಿ 5 ಗಂಟೆ ನಿಗಲಿಗೆ ನೆಲಟ್ಟು ಗುಳ್ಳ 2 ಕಾರು ಬೇಡ ಒಂದುಂಡು ಅಂಚೆ ಉಪ್ಪನಾಗ ಯಾನು ಹೆಚ್ಚಿ ಬದಿರೋಜಿ ಮಾತೆರೆಗಳ ಸುಖದ ದೇವರ ಕೈಗಳು ದಾಯಪಟ್ಟ ಪ್ರತಿ ಒಂಜಿ ವಸ್ತು ಕೊಡಿ ನಮನಂಚಿ ದಾಯಪಟ್ಟ ಬೆಳವಣಿಗೆಯ ಸಂಕೇತ ಪಂಡ ಎದುರು ಇಂತ ಪೊಸಿಟ್ ವೇವ್ಸ್ ದಾಯಿತ ಉಂಟು ತರಂಗ ಅವು ನಮನಂಚಿ ಬರೋಡು ಪಂಡದ ಭಾರತ ಇರಂತ ಕೋಡಿ ನಮನಂಚಿ ಬಚ್ಚಿರದ ಕೋಡಿ ನಮನಂಚಿ ಅಥವಾ ನಮ್ಮ ಒಂದು ದೂರದಿಂದ ತಿರುಗಾದ ಪಂಡ ಕೋಡಿ ನಮನಂಚಿ ದೂರದಿಂದ ಕೋಡಿ ನಮನಂಚಿ ಇಟ್ಕೊಂಡು ಅಂಚಿ ಚಾಯ್ ಇಟ್ಟಿಂದ ಕೃಪಯ ಸರಿ ಮಾಡ್తుంది ಸಾಹಿತ್ಯ ಪೂರ ತಿಳ್ಕೊಂಡ ಸ್ವಯಂ ಸೇವಕರು ಒಂದೊಂದು ರಕ್ಷಾ ಸೂತ್ರವನ್ನು ಕೂಡ ಕೊಟ್ಟು ಬಿಡಿ ಪುರೋಹಿತರು ಕೊಡ್ತಾ ಇದ್ದಾರೆ ಒಂದೊಂದು ರಕ್ಷಾ ಸೂತ್ರ ಅಂಚೆಗೆ ಕೊಂಡ ತದ್ವಿರುದ್ಧ ಬೊಂಡ ಹೊಟ್ಟ ಮಾಲ್ಪುರಗ ದೇವರಿಗೆ ಆ ಕಂಡದಲ್ಪ ಹೊಟ್ಟೆ ಮಾಲ್ಪೋ ದೈವಕ ಸಮರ್ಪಣೆ ಮಾಲ್ಪುರಗ ಐನ ಪಿರಾವತ ಮೈಕ್ ಹೊಟ್ಟೆ ಮಾಲ್ಪೋ ದೇವರನ್ನ ಬೇಲೆಗೆ ನಮೋ volunteering ಅವೇ ದೈವಕ ಗುರುಪೆಲ್ಲರಿ ನಮೋದಿರ್ಪೋ ಅದೇ ವ್ಯತ್ಯಾಸ ದೈವನ ಕಂಚದ ಇರ್ತಿರೋ ಭಟ್ರದಾನೋ ತಿರ್ಗಾದಿರೋ ಭಟ್ರು ಎಲ್ಲ ಸಂಖ್ಯೆ ಮಾಲ್ಪದ ಹೊಡ್ಜೆ ಪೂರ ಭಟ್ರು ಬಂದ್ಪೇರು ಅಂಚೆನ ಮತ್ತೊಂದು ಕೋಡು ದಿಲೆ ಇರಕ್ಕೆ ದಿಲೆ ತೆಂಗಿನಕಾಯಿ ತುದಿ ನಮ್ಮ ಆಚೆ, ಬಾಳೆ ಎಲೆ ತುದಿ ನಮ್ಮ ಆಚೆ, ವೀಳ್ಯದೆಲೆ ತುದಿ ನಮ್ಮ ಆಚೆಗೆ. ನಿಖಲ ಒಂಜಿ ವೇಳೆ ಇಲ್ಲಾರ್ತ ಫೋಟೋ ಅಥವಾ ಕಾಯಿನ್ಸ್ ಲಕ್ಷ್ಮಿ ಕಡೆಗೆ ನಿಖಲ ಪೂಜೆದ ವಸ್ತು ನಂತರ ಬಂಗಾರ ಬೊಲ್ಲಿದವು ಇಟ್ಟಂತ ಅವು ವಾಯನ ದಾನ ಕೊರ್ಪುನ ಇಟ್ಟು ಬಟ್ ಮಟ್ಟಿದ ನೆನಪುರಂಬು ಅವಕ್ಕೆ ತೊಂಟ ಅಂಡ ఒక ಒಂಜಿ ವಿಶೇಷ ಉಂಟು ನಮ ಪೂಜೆ ಮಾಡ್ತಾನ ಅಂಚಿನ ಒಂಜಿ ವಾಯನ ಅವು ನನವರಿಯ ಕೊರಂಟ ಪುಣ್ಯ ಫಲ ಹೋಗ್ಕೊಂಡು ಮಾಡ್ಕೊಂಡು ಹತ್ತು ಅವು ಸೌಭಾಗ್ಯ ವಾಯನ ಕೊರ್ಪುನ ಇಟ್ಕೊಂಡು ಎಕ್ಸ್ಚೇಂಜ್ ಪೂಜೆ ಮಾಡ್ಕೊಂಡು ಬಂಗಾರ ಪಕ್ಕ ಕಾಸು ಪೂಜೆ ಮಾಡ್ಕೊಂಡು ಲಕ್ಷ್ಮೀನ ಪೂಜೆ ಒಂದು ಪಟ್ಟ ಮಾಡ್ತೀವಿ ఇక్కడ ಕಾಸು ಬಂಗಾರ ಇತ್ತು ಜೀವನ ಇಟ್ಟು ಪಕ್ಕ ತೆಪ್ಪಲ್ಲಿ ಸರಿ
ಸರ್ವೆಲ್ಲ ನಮಸ್ಕಾರ ಮಾಡ್ತೊಳ್ಳೆ ನಿಖಿಲ ಆರಾಧನೆ ಮಾಡ್ತೊಂದು ಇದರ ಇಲ್ಲದ ಕುಲದೇವರು ಗ್ರಾಮ ದೇವರು ಅಂಚನ ಅಪ್ಪೆ ಮಹಾಲಕ್ಷ್ಮಿನ ಮನಸ್ಸಿಗೆ ಸ್ಮರಣ ಮಾಡ್ತೊಳ್ಳೆ ಹರಿ ಓಂ ವರದಮೂರ್ತೈ ಶ್ರೀ ಮಹಾಗಣಾಧಿಪತಯೇ ನಮಃ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ ಉಮಾ ಮಹೇಶ್ವರಾಭ್ಯಾಂ ನಮಃ ಮಾತಾ ಪಿತೃಭ್ಯಾಂ ನಮಃ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಸ್ಥಾನದೇವತಾಭ್ಯೋ ನಮಃ ವಾಸ್ತುದೇವತಾಭ್ಯೋ ನಮಃ ಆರಾಧ್ಯದೇವತಾಭ್ಯೋ ನಮಃ ಆದಿತ್ಯಾದಿನವಗ್ರಹದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ ಆರಂಭಕಾಲೇ ನಿರ್ವಿಘ್ನಮಸ್ತು ಸುಮುಹೂರ್ತಮಸ್ತು ಆಚರ್ಯೋ ಓಂ ಶ್ರೀ ಕೇಶವಾಯ ಸ್ವಾಹ ಓಂ ಶ್ರೀ ನಾರಾಯಣಾಯ ಸ್ವಾಹ ಓಂ ಶ್ರೀ ಮಾಧವಾಯ ಸ್ವಾಹ ಓಂ ಶ್ರೀ ಗೋವಿಂದಾಯ ನಮಃ ಓಂ ವಿಷ್ಣವೇ ನಮಃ ಓಂ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಋಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ಓಂ ಶಂಕರಚನಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಪ್ರದ್ಯುಮ್ನಾಯ ನಮಃ ಓಂ ಅನಿರುದ್ಧಾಯ ನಮಃ ಓಂ ಪುರುಷೋತ್ತಮಾಯ ನಮಃ ಓಂ ಅಧೋಕ್ಷಜಾಯ ನಮಃ ಓಂ ನಾರಸಿಂಹಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಜನಾರ್ದನಾಯ ನಮಃ ಓಂ ಉಪೇಂದ್ರಾಯ ನಮಃ ಓಂ ಹರಯೇ ನಮಃ ಓಂ ಶ್ರೀಕೃಷ್ಣಾಯ ನಮಃ ಪವಿತ್ರಂ ಧೃತ್ವಾ ಪವಿತ್ರಂ ದೇವಿತೋದಂ ಬ್ರಹ್ಮಣಸ್ಪದೇ ಪ್ರಭುದಾನಾಧಿಪತೇ ವಿಶ್ವದಾಃ ಅದಪ್ತನೋ ರಾಮೋಷದೇ ಸದಾ ಸೈತ್ವಂ ತತ್ಸಮಾಶದ ಹಳದಿ ಕುಂಕುಮ ಸ್ವತಃ ಭಾಗವನೇ ಯಶಸ್ಕರಂ ಭಗವಂತಂ ಪ್ರಭುತ್ವಂ ತ್ವಮೇವ ರಾಜಾಧಿಪತಿರ್ಬಭೂವ ಸಂಕೀರ್ಣನಾಭಾಷಪತಿನಾಂ ಸುಮಂಗಲ್ಯಂ ಸತತಂ ದೀರ್ಘಮಾಯೋ ಕಸ್ತೂರಿ ತಿಲಕಂ ದಲಾಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೋದಿಕಂ ಕರತಲೇ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಳಿ ಗೋಪಸ್ತ್ರೀ ಪರಿವೇಶದೋ ವಿಲೇದೆ ಗೋಪಾಲಚೂಡಾಮಣಿ ಸುಮುಖಶ್ಚೈಕದಂತಶ್ಲೋಕಪ್ರಯೋಗನಃ ಲಂಬೋದರಶ್ಚರುಡೋ ವಿಜ್ಞಾನಶೋಭನಾಧಿಪಃ ಧೂಮ್ರಕೇತುಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ ಭಾಗಶ್ರೀತಾನ್ನಾಮಾನಿ ಯಪಡೆ ಕ್ಷುರಯಾಗವೇದಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಮಂಗಲಂ ಏಷಾಂ ದೇವದೇವೋಪರಾಯ ನಮರಿ ತದೇವ ಲಗ್ನಂ ಸುದಿನಂ ದೇವೋ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ತದೇವ ಬಲಂ ತದೇವ ಲಕ್ಷ್ಮೀಪದೇ ತ್ರಯಂ ಸ್ಮರಾಮಿ ನಾಪಸ್ತೇಷಾಂ ಜಯಸ್ತೇಷಾಂ ಕೃತಸ್ತೇಷಾಂ ಪರಾಜಯಃ ಏಷಾಂ ದೇವರ್ಷಾಂ ಊರ್ಧ್ವೇಸ್ತ್ವಜನಾರ್ದನಃ ವಿನಾಯಕಂ ಗುರುಂ ಭಾನು ಬ್ರಹ್ಮ ವಿಷ್ಣು ಮಹೇಶ್ವರಾನ್ ಸರಸ್ವತಿಂ ಪ್ರಣಮ್ಯಾತೋ ಸರ್ವಕಾರ್ಯಾರ್ಥಸಿದ್ಧೈ ಶ್ವೇತವಾರಾಹ ಕಲ್ಪೆ ವೈವಸ್ವರಮನ್ವಂತರೆ ಅಷ್ಟಾವಿಂಶತಿ ಯುಗಚತುಷ್ಕೆ ಕಲಿಯುಗೆ ಪ್ರಥಮಚರಣೆ ಜಂಬೋದ್ವೀಪೆ ಭರತವರ್ಷೆ ದಕ್ಷಿಣಾಪತೆ ರಾಮಕ್ಷೇತ್ರೆ ಬಹುಧಾವತಾರೆ ದಕ್ಷಿಣಕಾರಣ್ಯೇಶೆ ಗೋದಾವರ್ಯಾಃ ದಕ್ಷಿಣೇ ವ್ಯಾವಹಾರಿಕೆ ಪ್ಲವನಾಮ ಸಂವತ್ಸರಸ್ಯೋ ದಕ್ಷಿಣಾಯನೆ ವರ್ಷಾಋತೌ ಶ್ರಾವಣಮಾಸೆ ಕೃಷ್ಣಪಕ್ಷೆ ಅದ್ಯೋ ಸಪ್ತಮ್ಯಾಂ ತಿಥೌ ವಾಸನಸ್ತು ಯಥಾ ದ್ರವ್ಯೈಃ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂರ್ವಕ ಶ್ರೀ ಮಹಾಲಕ್ಷ್ಮಿ ಕೃತ ಪೂಜಾಂ ಕರಿಷ್ಯೇ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜನಂ ತಥಾ ಚ ಸದ್ಗುರುಪಾದುಕಾ ಸ್ಮರಣಂ ಪ್ರಾದೇಶಮಾತ್ರಂ ಕುರ್ಯಾತ್ ಶರೀರ ಶುದ್ಧ್ಯರ್ಥೆ ಷಡಂಗನ್ಯಾಸೇ ವಿನಿಯೋಗಃ ಓಂ ತುಂ ದುರ್ಗಾಯೈ ನಮಃ ಅಂಗುಷ್ಟಾಭ್ಯಾಂ ನಮಃ ಹೃದಯಾಯ ನಮಃ ಓಂ ತುಂ ದುರ್ಗಾಯೈ ನಮಃ ತರ್ಜನೇಭ್ಯಾಂ ನಮಃ ಶಿರಸೇ ಸ್ವಾಹಾ ಓಂ ತುಂ ದುರ್ಗಾಯೈ ನಮಃ ಮಧ್ಯಮಾಭ್ಯಾಂ ನಮಃ ಶಿಖಾಯೇ ವೌಷಟ್ ಅನಾಮಿಕಾಭ್ಯಾಂ ನಮಃ ಕವಚಾಯ ಹೋಮಃ ಸುಂದರ ಋಗ್ವೇದೋ ಯಜುರ್ವೇದ ಸಾಮವೇದರ್ವಣಾಃ ಅಂಗೈದಾಸವಿವೇಕದಾಃ ಸಮಾಚದಾಃ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟಿಕರಿಷದ ಆಯಾಂತೋ ದೇವಪೂಜಾರ್ಥಂ ದುರ್ದಕ್ಷೇಕಾರಕಾಃ ಓಂ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವರಾನ ಶರಣವನ್ನೋದಲಿಸಿದ ಸಾಧೋ ನಮ್ಮ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾರೀದಂ ಗಗನಸುದೃಶಂ ದುಃಖಸ್ಯಾದಿಲಕ್ಷಂ
एकं नित्यमेव लवदनं सर्वदेशाक्षिभूतं भावातीतं त्रिगुणवेदं सद्गुरुं तन्नमामि श्री गुरु गणेशाय नमः ध्यायामि ध्यानं समर्पयामि श्री गुरु गणेशाय नमः आवाहयामि श्री गुरु गणेशाय नमः आसनार्थे दूर्वां पुराणि समर्पयामि श्री गुरु गणेशाय नमः देवार्घ्यं समर्पयामि श्री गुरु गणेशाय नमः समर्पयामि सिद्ध्यै नमः सिद्ध्यै नमः हरिद्रां कुङ्कुमं सौभाग्यद्रव्याणि च समर्पयामि सुखाय नमः एकदन्ताय नमः कपिलाय नमः गजकर्णकाय नमः लम्बोदराय नमः दानाय स्वाहा ॐ व्यानाय स्वाहा ॐ उदानाय स्वाहा ॐ समानाय स्वाहा ॐ ब्रह्मणे स्वाहा नैवेद्यमते प्राशनार्थे पानीयं समर्पयामि उत्तरापोषणं समर्पयामि हस्तप्रक्षालनं समर्पयामि मुखप्रक्षालनं समर्पयामि ताम्बूलं समर्पयामि दक्षिणार्थे व्यावहारिकद्रव्यदक्षिणानं समर्पयामि फलार्थे फलं श्रीफलं समर्पयामि समर्पयामि अथ मन्त्रपुष्पाञ्जलिं प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुक्कामार्थसिद्धये प्रथमं वक्रतुण्डं च एकदन्तं तृतीयं गणपतिस्तोत्रं षड्भिर्मासैफलं लभेत् संवत्सरणसिद्धिं च लभते नात्र संशयः अष्टैर्युधाम् कलशप्रतिष्ठापनम् ॐ बृहस्पते प्रसुता स्थानमञ्चन्तमोषः सहिरत्नानि स्वदेशविलापकाः चित्रमेनहे हिरण्यरूपसहिरण्यचन्द्रगपान्नपाते हिरण्यवर्णः हिरण्यादपर्यो निषत्या हिरण्यदादत्तनामस्मै युवासुवास परिवीराकस्य श्रेयान् भवते यायमानः तन्दिरासकवयवन्दयन्ति स्वाध्यो मनसा देवयन्ताः पूर्णादरविकरापत सुपूर्णापनरापत वस्नेव विक्रेणावः इषमूर्धं च तत्रतो तत्त्वायामिषनश्यको पूर्णतृष्टको कलशमध्यवर्णस्यावाहनि विनियोगः ॐ तत्त्वायामि ब्रह्मणा वन्दमानसदा शास्त्रे यजमानः हविर्भिः अहेल्लमणोर्णे बोध्योरोजं समानाय प्रमोषीः
ಕುಲಾಲ್ ಅವರ ನಿರೂಪಣೆಯೊಂದಿಗೆ ಅಚ್ಚುಕಟ್ಟಾಗಿ ಮೂಡಿಬಂತು. ಇನ್ನು ಕುಮಾರೇಶ್ ಆಚಾರ್ಯ ಮತ್ತು ಆಚಾರ್ಯ ದಂಪತಿ ಮತ್ತು ಜಯಾ ಪೂಜಾರಿ, ಲೀಲಾ ಜೆ ಪೂಜಾರಿ ದಂಪತಿಗಳ ಯಜಮಾನಿಕೆಯಲ್ಲಿ ಪೂಜಾ ವಿಧಿಗಳು ಪ್ರಾರಂಭಗೊಂಡವು. ಸುಮಾರು 120ಕ್ಕೂ ಮಿಕ್ಕಿ ಸುಮಂಗಲೆಯರು ಪೂಜೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಬಿ ದಿನೇಶ್ ಕುಲಾಲ್, ಕೋಶಾಧಿಕಾರಿ ಜಗನ್ನಾಥ್ ಎಚ್ ಮೆಂಡನ್, ಸಮಿತಿಯ ಸಲಹೆಗಾರರಾದ ಅಭ್ಯುದಯ ಬ್ಯಾಂಕ್ನ ಎಂಡಿ ಪ್ರೇಮನಾಥ್ ಸಾಲ್ಯಾನ್ ಮತ್ತು ಪರಮಾನಂದ ಜೆ ಭಟ್, ಸಮಿತಿಯ ಸದಸ್ಯರಾದ ಸಂತೋಷ್ ಕೆ ಪೂಜಾರಿ, ಕುಮಾರೇಶ್ ಆಚಾರ್ಯ, ಮಹಾಬಲ ಪೂಜಾರಿ, ಸುಂದರ ಪೂಜಾರಿ, ದಿನೇಶ್ ಪೂಜಾರಿ, ಸನತ್ ಪೂಜಾರಿ, ಉದಯ್ ಸಾಲ್ಯಾನ್, ನಿತ್ಯಾನಂದ ಪೂಜಾರಿ, ಸಿದ್ದರಾಮಗೌಡ, ಸುರೇಂದ್ರ ಆಚಾರ್ಯ, ಚಂದ್ರಶೇಖರ ಶೆಟ್ಟಿ, ನಿತ್ಯಾನಂದ ಕೋಟ್ಯಾನ್, ಶೈಲೇಶ್ ಪೂಜಾರಿ, ದಿನೇಶ್ ಕುಂಬ್ಳೆ, ಗೋಪಾಲಯ್ಯಂ ಪೂಜಾರಿ, ಹರೀಶ್ ಶೆಟ್ಟಿ ಪೆರಾರ, ಸುರೇಂದ್ರ ಶೆಟ್ಟಿ, ರಾಮ ಪೂಜಾರಿ, ಜಯ ಪೂಜಾರಿ, ಸೋಮನಾಥ್ ವಾಗ್ಲೆ, ಹರೀಶ್ ಕಾರ್ನಾಡ್, ಸದಾನಂದ ಕೋಟ್ಯಾನ್, ದಿನೇಶ್ ಕಾಮತ್, ಸದಾನಂದ ರಾವ್, ಸೂರಪ್ಪ ಕುಂದರ್, ಮಂಜು ಗೌಡ, ಉಮೇಶ್ ಸಿ ಪೂಜಾರಿ, ಶಶಿಧರ ಹೆಗ್ಡೆ, ಲಕ್ಷ್ಮಣ ರಾವ್, ಈಶ್ವರ್ ಕುಲಾಲ್, ಮಹಿಳಾ ವಿಭಾಗ ಕಾರ್ಯಾಧ್ಯಕ್ಷೆ ಭಾರತಿ ಎಸ್ ವಾಗ್ಲೆ, ಸಂಚಾಲಕಿ ಮೋಹಿನಿ ಜೆ ಶೆಟ್ಟಿ, ಉಪಕಾರ್ಯಾಧ್ಯಕ್ಷರುಗಳಾದ ಶೀಲಾ ಎಂ ಪೂಜಾರಿ, ರತ್ನಾ ಡಿ ಕುಲಾಲ್, ಲಲಿತಾ ಎಸ್ ಗೌಡ, ಕಾರ್ಯದರ್ಶಿ ಶ್ರೀಮತಿ ಕೆ ಆಚಾರ್ಯ, ಜೊತೆ ಕಾರ್ಯದರ್ಶಿ ಗೀತಾ ಜೆ ಮೆಂಡನ್ ಹಾಗೂ ಮಹಿಳಾ ಸದಸ್ಯರು, ಯುವ ವಿಭಾಗದ ಕಾರ್ಯಾಧ್ಯಕ್ಷೆ ರಶ್ಮಿ ಎಸ್ ಪೂಜಾರಿ, ಸಂಚಾಲಕಿ ಪ್ರಣೀತಾ ವಿ ಶೆಟ್ಟಿ, ಉಪಕಾರ್ಯಾಧ್ಯಕ್ಷರುಗಳಾಗಿ ದಿವ್ಯಾ ಪೂಜಾರಿ, ಸಂದೀಪ್ ಡಿ ಪೂಜಾರಿ, ನವೀನ್ ಸಾಲ್ಯಾನ್, ಕಾರ್ಯದರ್ಶಿ ಸೌಮ್ಯ ಜೆ ಮೆಂಡನ್, ಜೊತೆ ಕಾರ್ಯದರ್ಶಿಗಳಾಗಿ ಯೋಗೇಶ್ವರಿ ಗೌಡ ಹಾಗೂ ಯುವ ಸದಸ್ಯರು ಮೊದಲಾದವರು ಪೂಜಾ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ರು. ಮಹಾಮಂಗಳಾರತಿ ಬಳಿಕ ಸಮಿತಿಯ ಸಲಹೆಗಾರರು ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಸಿಎ ಸುರೇಂದ್ರ ಶೆಟ್ಟಿ ಇವರ ಪ್ರಾಯೋಜಕತ್ವದಲ್ಲಿ ಮಹಾಪ್ರಸಾದ ಅನ್ನ ಸಂತರ್ಪಣೆ ನಡೆಯಿತು. ಶ್ರೀ ವರಮಹಾಲಕ್ಷ್ಮೀ आद्यं समर्पयामि कांसोऽस्मितं हिरण्यप्राकारां आर्द्रां जगन्येन्द्रतां तर्पयन्ति पद्मे सितां पद्मवर्णां ताम्योपवये श्रियं श्री वरमहालक्ष्मी हस्तयोः अर्घ्यं समर्पयामि चन्द्रां प्रभासं तस्य फलाप्रसादो मायान्तराय सौख्यलाभं शतसंवत्सरं दीर्घमायुः। ओम श्री वरमहालक्ष्मी समर्पयामि महाभिषेकस्नानान्तरेण शुद्धोदकान् समर्पयामि आचमनं समर्पयामि ओम आदित्यवर्णे तपसोऽधिजाता वनस्पतिस्तवृक्षोत्तमानि समर्पयामि निकुलितैनमितो वस्त्रतीर्थमुंड ब्लौस् पीस् ऐकै मुटुल्ले ओम उपैतुमान् देवसदा कीर्तिश्चनासः प्रादुर्भूतासुराश्रेष्ठिं कीर्तिं वृद्धिं ददातु मे तथा च उपवीतं समर्पयामि ओम अन्ते मंजुळ कुंकुम पडुरे चन्दनं अलङ्करणार्थे अक्षतान् सौभाग्यद्रव्याणि समर्पयामि तथा अङ्गपूजां करिष्ये ओम श्री वरमहालक्ष्मी पादौ पूजयामि ओम कमलवासिन्यै नमः गुरुभौ पूजयामि ओम पद्मालयायै नमः जङ्घे पूजयामि ओम श्रीयै नमः जानोनि पूजयामि
महालक्ष्मी प्रीत्यर्थे ಎಷ್ಟು ಜೇತ್ರಯೋ ಪುಲ್ಲಲ್ಪಂತೆ ನಮಸ್ಕಾರ ಮಾಡ್ಕೊಳ್ಳಿ ಪ್ರದಕ್ಷಿಣಾಂ ನಮಸ್ಕಾರಾನ್ ಸಮರ್ಪಯಾಮಿ ದೇವರು ವೈಕ್ರ ತಥಾಸ್ತು ಪಂಪೇರಿಗೆ ಬೊಡಾನಾದ ಸಂಪತ್ತಿ ಉಂಡು ಉಲಾಯಿ ಪೋತು ಚಾಪರ್ತ ಪಿದಾಯಿ ಬತ್ತಿ ಬೆಟ್ಟಿಗೆ ಎನ್ನ ಮಾತ್ರದ ಡಬ್ಬೆ ಓಲುಂಡು ಮಗ ಅಂದು ಜಿಂದಗಿ ಬರ್ ದವಾಖಾನ ಬಟ್ರೆ ಎಂದು ಆಲ್ರೆಡಿ ಸ್ವೀಟ್ ಆತು ಡಯಾಬಿಟಿಸ್ ಮಧುಮೇಹ ಶನಿವಾರ ಇತ್ತರ ಸ್ಪೆಷಲ್ ತಿನ್ಪುನಾಗ ಡಾಕ್ಟರ್ ಬಂತಾರೆ ಉಪ್ಪು ಭಾರ್ಯರ ಬಲ್ಲಿ ನಾಲ್ಕು ಮಾತ್ರ ಹಾಕೊಂಡು ಒಂದು ಸಂತಾನ ವಿಹೀನ ಪುಂಜೋ ಆ ದೇವದ ನತ್ವಲ್ಗೆ ಅಂತ ಆ ಮದ್ವೆದ ಪುರ್ತಕ ಪುರೋಹಿತ ಮಾಡ್ಕೊಟ್ಟಿ ಜೀವನ ಇಡೀ ಒಂಜಿ ದೇಶದ ರಕ್ಷಣೆ ಮಾಡ್ಪುನ ಸೈನಿಕನ ರೂಪದ ಕಡ್ಪರಾಲೆ ಏತಿ ದಿನ ಜೀವ ಉಲ್ಲೆನೋ ಅವು ನೀರ್ ನಮಗೆ ಒಳಾಂಟ ದೇಶದ ಅನಾಥಾಶ್ರಮ ವೃದ್ಧಾಶ್ರಮ ಆಗುವುದು ಅತ ಜೋಗುಲು ಉತ್ತಿಲ್ಲ ಸುಮೈತಿ ಒಂದು ಇಂಚನೆ ಹೋಗಿ ಕೊಂಡದ ಪಾಂಡೆಗೆ ಅನಾಥಾಶ್ರಮದ ಕಳೆದ ಆಶ್ರಮದ ಒಂದು ಚಿತ್ರ ಬರ್ಕೊಂಡು ನಿನ್ನ ಅಪ್ಪನ ಊಟದ ಅಂಚೈ ಪೂಜಿ ಅಂತ ವಿಶೇಷವಾದ ಉಂಟು ಅಂಚಾದ ಇದು ಮಾತ್ರ ಏನಾಗ ಬಂಡೆ ಸಂಪತ್ತಿ ಉಂಡು ಸಂತತಿ ಉಂಡು ಪೂರ ಇತ್ತು
ಒಟ್ಟಿಗೆ 4 ಜನ ಪುರೋಹಿತರೆ ನಮ್ಮೊಟ್ಟಿಗೆ ಉಳ್ಳೇರಿ. ವಸಂತ ಭಟ್ರೆ, ನವೀನ್ ಚಂದ್ರ तेनाकं महिमानसजन्त यत्र पूर्वे साध्या सन्ति देवाः. ॐ राधादिराधाय प्रणयताहिने नमो वयं वै श्रवणाय कुर्महे. समे कामां कामाय मह्यं कामेश्वरै श्रवणो ददातु. कुबेराय वै श्रवणाय महाराजाय नमः. ॐ स्वस्ति साम्राज्यं भोज्यं स्वराज्यं वैराज्यं पारमेष्ठ्यं राज्यं महाराज्यमाधिपत्यमयं समन्तपर्यायेस्य सार्वभौमः सर्वायुषा अन्तरापरापरात् पृथिव्यै समुद्रपर्यन्ताय एकराणि तदप्येष श्लोको विगीतो मरुतपरिवेष्टारो मरुतस्यावसंग्रहे आविष्टस्य कामप्रे विश्वे देवा सभासदैति एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरवे नमः. महिषग्नि महामाये चामुण्डे मुण्डमालिनी आयुरारोग्यं ऐश्वर्यं देहि देवी नमोस्तुते. ಪೂರ ಜನ ಕೈಟ್ ಮಂತ್ರ ಪುಷ್ಪಗೋಸ್ಕರ ಹೂ ಹಳದಿ ಕುಂಕುಮ ಕೈಟ್ ಕೆತ್ತೊಲ್ಲೆ ಕಡೆ ತರ್ಪಣೆ. अन्यथां शरणं नास्ति त्वमेव शरणं मम तस्मात् कारुण्यभावेनो रक्ष रक्ष परमेश्वरी रक्ष रक्ष जगदीश्वरी. ಜಗನ್ಮಾತೆಯಾಗಿನ ವರಲಕ್ಷ್ಮೀ ದೇವರ ಒಂದು ಪ್ರಾರ್ಥನೆ. ಸ್ವಾಮಿ ಶ್ರೀ ಸಿದ್ಧಿವಿನಾಯಕ ಮಹಾಗಣಪತಿ ದೇವರು ಅಂಜನೆ ನಮ್ಮ ಇಷ್ಟ ದೇವರು, ಕುಲ ದೇವರು, ಗ್ರಾಮ ದೇವರು, ಸ್ಥಾನ ದೇವರು, ನವಗ್ರಹ ದೇವರು, ಗುರು ಹಿರಿಯಾಕಲು ನಮ್ಮೊಂದು ಬತ್ತನ ಸರ್ವ ದೈವ ದೇವರನ್ನ ಸ್ಮರಣೆ ಮತ್ತೊಂದು ನಮ್ಮ ಊರದ ನಾಗದೇವರನ್ನ ಸ್ಮರಣೆ ಮಂದೊಂದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಜಗನ್ಮಾತೆಯನ್ನು ಸ್ಮರಣೆ ಮಂದೊಂದು ಇನ್ನಿತ್ತ ಈ ಶುಭ ದಿವಸದಾನಿ ಪೂಜಾ ಸಮಿತಿ ಭಕ್ತ ಮಂಡಳಿ ಮಾಂತ ಸೇರಿದ್ದು ಪ್ರತಿ ವರ್ಷದ ಪ್ರಕಾರ ಇಂದು 12ನೇ ವರ್ಷದ ಅಮ್ಮನ ಸೇವೆ ಭಕ್ತಿ ಶ್ರದ್ಧೆಡ್ ಅಮ್ಮನ ಚರಣಾರವಿಂದಡ ಸಮರ್ಪಣೆ ಮಂತ್ರಿಯುಂಡು ಮಂತಿಂಚಿನ ಈ ಪೂಜದ ವೈದಿಕ ವಿಧಿವಿಧಾನಡ್ ಮಂತ್ರ ತಂತ್ರಡ್ ಪ್ರತಿಷ್ಠಾಪನೆ ಮಂತ್ರಿಂಚಿನ ಕಲಶಡ್ ಅಥವಾ ಆಯ್ನಂಚಿನ ವೇದ ಘೋಷಡ್ ಧೂಪ ದೀಪ ನೈವೇದ್ಯ ಸಮರ್ಪಣೆ ಅವಡ್ ಅಥವಾ ಪ್ರತಿಯೊಂದು ತುಲ್ಲದ ಮಂತ್ರಿಂಚಿನ ಭಕ್ತಿ ಶ್ರದ್ಧೆಡ್ ಉಭಯ ಒಂಜಿ ನ್ಯೂನಾತಿರಿಕ್ತ ತಪ್ಪು ದೋಷ ಇದ್ರಂಡ್ಲ ಆ ವರಲಕ್ಷ್ಮೀ ದೇವರ ಸಂಪೂರ್ಣದ ಕ್ಷಮಾಪಣೆ ಮಲ್ಕೊಡು. ಈ ಪೂಜೆನ ಪೂರ್ಣ ಮನಸ್ಸು ಸ್ವೀಕಾರ ಮಾಡ್ತದೆ. ಈ ಪೂಜೆದ ಪುಣ್ಯ ಫಲಭಾಗ ಪ್ರತಿಯೊರಿಗಳ ಪ್ರಾಪ್ತಿಯಾಗಲಿಕ್ಕೆ ಅಮ್ಮನ ಆಶೀರ್ವಾದ ಆದ ಪ್ರತಿಯೊರಿಯನ ಒಂದೊಂದಿನ ಉದ್ಯೋಗ ವ್ಯವಹಾರ ದಿನೇ ದಿನೇ ಅಭಿವೃದ್ಧಿ ಆದ ಇಲ್ಲದ ಯಜಮಾನನ ಕೈಟ್ ಸ್ಥಿರ ಲಕ್ಷ್ಮಿಲ ಅಂಜನೇ ಎಲ್ಲ ಧರ್ಮಪತ್ನಿಗ ಖಂಡ ಸೌಭಾಗ್ಯ ಜೋಕಲಿಗೆ ಉತ್ತಮ ಸದ್ಬುದ್ಧಿ ಸದ್ವಾಸನ ಸದ್ ಪ್ರೇರಣಾ ಸತ್ಸಂಗತಿ ಮನ ಪ್ರವೃತ್ತಿ ವಿದ್ಯಾ ಬುದ್ಧಿಯಾದಿ ಪ್ರಾಪ್ತಿಯಾಗಲಿಕ್ಕೆ ಅನುಗ್ರಹ ಮಂತ್ಕೊರ್ಲೆ. ವಿಶೇಷವಾದ ಏರಿಗೆ ಮಂಗಳ ಕಾರ್ಯ ಮದಿಮೆ ತುಜ ಈ ವರಲಕ್ಷ್ಮೀ ದೇವರನ್ನ ಅನುಗ್ರಹ ಅತಿ ಶೀಘ್ರತಾ ಸತ್ವರೇನ ವಿವಾಹ ಯೋಗ ಭಾಗ್ಯ ಪ್ರಾಪ್ತಿಯಾಗಲಿಲ್ಲ ಅನುಗ್ರಹ ಮಂತ್ಕೊರ್ಲೆ. ಅಂಜನೆ ಏರಿಗೆ ಸಂತತಿ ಯೋಗಲ ಪ್ರಾಪ್ತಿಯಾದಿಜ ಆ ಅಮ್ಮನ ಅನುಗ್ರಹ ಅತಿ ಶೀಘ್ರತಾ ಸಂಧಾನ ಭಾಗ್ಯ ಪ್ರಾಪ್ತಿ ಮಂತ್ಕೊರ್ಲೆ. ಅಂಜನೆ ಪ್ರತಿಯೊರಿಯನ ಮನಸ್ಸು ವಾವಂಜಿ ಇಚ್ಛೆ ಉಂಡ ವಾವಂಜಿ ಸಂಕಲ್ಪ ಉಂಡ ಸಂಪೂರ್ಣ ಈಡೇರ್ ಸದ್ಗುರುದು ತಿಂಬಗಲ ಇನ್ನ ಇಂಚನೆ ಸೇವೆ ಮಲ್ಪರ ಪ್ರತಿಯೊರಿಯಗಳ ಉತ್ತಮ ಆಯುಷ್ಯ ಆರೋಗ್ಯ ಕೈಟ ಸ್ಥಿರ ಲಕ್ಷ್ಮಿ ಸಮಾಜ ಸ್ಥಾನ ಮಾನ ಗೌರವ ಕೀರ್ತಿ ಯಶ ಪ್ರಾಪ್ತಿ ಮಂತುಕೊರುದು ಪ್ರತಿಯೊರಿಯಲ್ಲ ಅಮ್ಮ ಉತ್ತರೋತ್ತರ ಅಭಿವೃದ್ಧಿ ಮಂತುಕೊರಡು ಇಂಚನೆ ಈ ಸಮಿತಿನ ದುಂಬಗಲ ಅಮ್ಮ ಸೇವೆ ಮಲ್ಪರ ದಿನೇ ದಿನೇ ಅಭಿವೃದ್ಧಿ ಆಗಲಿಕ್ಕೆ ಅನುಗ್ರಹ ಮಂತುಕೊರು ಸರ್ವರೆಲ್ಲ ಆ ವರಲಕ್ಷ್ಮೀ ದೇವರ ಉತ್ತರೋತ್ತರ ಅಭಿವೃದ್ಧಿ ಮಂತ್ರಕ್ಷಣೆ ಮಂತುಕೊರಡು ಒಂದು ಬಂಡದ ವರಲಕ್ಷ್ಮೀ ದೇವರನ್ನ ಚರಣಾರವಿಂದ ಭಕ್ತಿ ಶ್ರದ್ಧೆ ಎಂಗ್ಲ ಮಲ್ಪಿಂಜಿನ ಪ್ರಾರ್ಥನೆ. ಶ್ರೀ ವರ ಮಹಾಲಕ್ಷ್ಮೀ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಮಂತ್ರ ಪುಷ್ಪ ಅರ್ಪಿಸಿ ಎಲ್ಲ ಅಲ್ಲಿ. ಇನ್ನು ಪ್ರತಿಯೊಬ್ಬರು ವಿಶೇಷವಾಗಿ ಯಾವತ್ತು ಮಹಿಳೆಯರ ಗೃಹಿಣಿಯರ ಎಡಕೈಗೆ ಯಾವುದು ರಕ್ಷಾಸೂತ್ರ ಕಟ್ಟುವಂತ ವಿಧಿ. ಆದ್ರೆ ಈ ರಕ್ಷಾಸೂತ್ರವನ್ನು ಬಲಕೈಗೆ ಕಟ್ಟತಕ್ಕದ್ದು, ರೈಟ್ ಹ್ಯಾಂಡ್. ದಕ್ಷಿಣ ಹಸ್ತೆ ನವಸೂತ್ರಂ ಶುಭಪ್ರದಂ ಪುತ್ರ ಪೌತ್ರಾಭಿ ವೃದ್ಧಿಂಚೋ
ಸೌಭಾಗ್ಯಂ ದೇಹಿ ಮೇ ರಮೇ. ಒಬ್ಬರಿಗೊರ್ತಿ ಒಬ್ಬರಿಗೊಬ್ಬರಲ್ಲಿ ಕಟ್ಟಿಕೊಳ್ಳಿ. ಬಲ ಕೈಗೆ ರೈಟ್ ಹ್ಯಾಂಡ್. ನೀವು ಮತ್ತೆ ಇಲ್ಲ ದೀಪ ದೆಪ್ಪಲೆ ನಮ್ಮ ಮೆಂಬರ್ಸ್ ದಯಮಲ್ತದೆ ದೀಪನ ಬೇಗ ಬೇಗ ದೆಪ್ಪಲೆ ಬೇಗ ಬೇಗ ಸಮಯ ಒಂದುಂಡು. ಬಕ್ಕ ಮಾತ ಮುಳ್ಳಿದ ಕಲಸ ಪ್ರತಿಷ್ಠೆ ಮಂತಿನ ಕಲಸದ ನೀರು ನಿಕ್ಲಿ ಮಾತ ಲಕ್ಷ್ಮೀ ದೇವಿಯನ್ನ ಮಂತ್ರಾಭಿಷೇಕ ಮತ್ತೊಂದು ಪುರೋಹಿತರ ಸುರಾಸ್ವಾಮಭಿಷಿಷ್ಟಂತೋ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸುದೇವೋ ಜಗನ್ನಾಥ ತಥಾ ಸಂಕರ್ಷಣೋ ವಿಭೋ. ಮಂಜೋಳ ಕುಂಕುಮ ತಾಗಮಲ್ಲೇ ಸೆಕೆಂಡ್ ಅಲ್ಲ ಪ್ರಕಾರ ಬಂಗಾರ ಅಥವಾ ಲಕ್ಷ್ಮೀನ ಪ್ರತಿಮೆ ತೀರ್ಥ ಐದು ಗೆತ್ತೊಲ್ಲೇ ಯಾರು ಚಿನ್ನದ ಸರವ ಅಥವಾ ಲಕ್ಷ್ಮಿಯ ಪ್ರತಿಮೆ ತಂದದ್ದಿದ್ದಲ್ಲಿ ಅದನ್ನು ತೆಗೆದುಬಿಡಿ. ಒಬ್ಬರಿಗೊಬ್ಬರು ಅರಸಿನ ಕುಂಕುಮ ಅರಸಿನ ಕುಂಕುಮ ಕೊಟ್ಟು ಕೈಯನ್ನು ಹಿಡಿದುಕೊಂಡು ಒಬ್ಬರಿಗೆ ಒಬ್ಬರು ಕೊಟ್ಟರೆ ಆಯ್ತು.
ವೈಕುಂಠವ ತೊರೆದು ಭೂಮಿಗೆ ಬಂದವಳೇ ವೈಕುಂಠವ ತೊರೆದು ಭೂಮಿಗೆ ಬಂದವಳೇ ಮಂಗಳ ಪಾಡುತ್ತ ಭಕುತಿಯ ತೋರಿ ಮಂಗಳ ಪಾಡುತ್ತ ಭಕುತಿಯ ತೋರಿ ಆರತಿ ಬೆಳಗುವೆನಾ ಶ್ರೀಲಕುಮಿ ಆರತಿ ಬೆಳಗುವೆನಾ ಮಂದರಧರನ ಅರಸಿಯ ಶ್ರೀಲಕುಮಿ ಮಂದರಧರನ ಅರಸಿಯ ಶ್ರೀಲಕುಮಿ ಸಿಂಧು ಸುತಳೆ ದೇವಿ ಸಿಂಧೂರ ಗಮನೆ ಸಿಂಧು ಸುತಳೆ ದೇವಿ ಸಿಂಧೂರ ಗಮನೆ ಆರತಿ ಬೆಳಗುವೆನಾ ಶ್ರೀಲಕುಮಿ ಆರತಿ ಬೆಳಗುವೆನಾ ಕುಂದು ದೋಷವನ್ನೀಗಿ ಲೋಕವ ಸಲಹಮ್ಮ ಕುಂದು ದೋಷವನ್ನೀಗಿ ಲೋಕವ ಸಲಹಮ್ಮ ಸಿಂಧು ಶಯನ ಶ್ರೀ ವಿಜಯ ವಿಠಲ ರಾಣಿ ಸಿಂಧು ಶಯನ ಶ್ರೀ ವಿಜಯ ವಿಠಲ ರಾಣಿ ಆರತಿ ಬೆಳಗುವೆನಾ ಶ್ರೀಲಕುಮಿ ಗೊರವನಹಳ್ಳಿಯಲ್ಲಿ ಶ್ರೀಲಕುಮಿ ಆರತಿ ಬೆಳಗುವೆನಾ ಶ್ರೀಲಕುಮಿ ಆರತಿ ಬೆಳಗುವೆನಾ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಅಧ್ಯಕ್ಷರಾದ ನ್ಯಾಯವಾದಿ ಜಗನ್ನಾಥ್ ಶೆಟ್ಟಿ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಬಹಳ ಕಾಲದಿಂದ ವರಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ. ಇಲ್ಲಿನ ಭಕ್ತಾಭಿಮಾನಿಗಳ ಶ್ರದ್ಧೆ, ಭಕ್ತಿ, ಪ್ರೀತಿ, ಅನ್ಯೋನ್ಯತೆಯನ್ನ ಕಂಡಾಗ ತುಂಬಾ ಸಂತೋಷವಾಗುತ್ತದೆ. ಪ್ರತಿಯೊಬ್ಬರ ಕಷ್ಟ ಪರಿಹಾರವಾಗುವುದರೊಂದಿಗೆ ನಾವೆಲ್ಲರೂ ಪ್ರೀತಿ ವಾತ್ಸಲ್ಯದಿಂದಿರಲು ಮಹಾಲಕ್ಷ್ಮಿಯು ನಮಗೆ ಅನುಗ್ರಹಿಸಲಿ ಎನ್ನುವುದು ನಮ್ಮೆಲ್ಲರ ಹಾರೈಕೆ. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.